ಕರ್ನಾಟಕ ತೆಂಗು ಉತ್ಪಾದಕರ ಸೌಹಾರ್ದ ಸಹಕಾರಿ ನಿಯಮಿತ ಬೇಸಿರೋಡು ಮತ್ತು ತೋಟಗಾರಿಕಾ ಇಲಾಖೆ ರೋಟರಿ ಕ್ಲಬ್ ಬಂಟ್ವಾಳ ಇವರ ವತಿಯಿಂದ ತೆಂಗು ಹಾಗೂ ಅಡಿಕೆ ಮರ ಇರುವ ಯಂತ್ರದ ಪ್ರಾತ್ಯಕ್ಷಿಕೆ ತರಬೇತಿ ಸಮಗ್ರ ಮಾಹಿತಿ ಕಾರ್ಯಾಗಾರವು ನಿನ್ನೆ ಕೃಷಿಕ ಉದ್ಯಮಿ ಸೇಸಪ್ಪ ಕೋಟ್ಯನವರ ತೆಂಗಿನ ತೋಟದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೃಷಿಕ ಸೇಸಪ್ಪ ಕೋಟ್ಯನವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಬಂಟ್ವಾಳ ರೋಟರಿ ಅಧ್ಯಕ್ಷ ನಾರಾಯಣ ಹೆಗ್ಡೆ, ಕರ್ನಾಟಕ ತೆಂಗು ಉತ್ಪಾದಕರ ಸೌಹಾರ್ದ ಸಹಕಾರಿ ನಿಯಮಿತ ಇದರ ಅಧ್ಯಕ್ಷ ರಾಜ ಬಂಟ್ವಾಳ, ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕ ಪ್ರದೀಪ್ ಕುಮಾರ್ ಡಿಸೋಜಾ, ರೋಟರಿ ಮಾಜಿ ಅಧ್ಯಕ್ಷ ಸಂಜೀವ ಪೂಜಾರಿ ಉಪಸ್ಥಿತರಿದ್ದರು. ಮರ ಇರುವ ಮೆಷಿನ್ನ ತಯಾರಿಕರಾದ ಕೃಷಿಕ ಕೋಮಾಲಿ ಗಣಪತಿ ಭಟ್ ಅವರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ರೈತರು ಅಥವಾ 1,000 ಮಿನಿಮಮ್ ಹೇಳಿದ್ದು ಮ್ಯಾಕ್ಸಿಮಮ್ 2,000 3,000 ಆಗಬಹುದು. ಇಲ್ಲಿ ಏನಾಗ್ತದೆ, ಪ್ರತಿ ರೈತರು ಅವರ ಒಂದು ತೆಂಗಿನಕಾಯಿಗಳನ್ನ ಕಂಪನಿಗೆ ಹಾಕಿದ್ರೆ ಎಷ್ಟು ಆಗ್ಬಹುದು, ಎಷ್ಟು ತೆಂಗಿನಕಾಯಿ ಆಗ್ಬಹುದು, ಆ ಕಂಪನಿ ಖಂಡಿತವಾಗಿ ಲಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಒಂದು 10 ತೆಂಗಿನ ಮರ ಇದ್ದವರು ಇದಕ್ಕೆ ಮೆಂಬರ್ ಆಗ್ಬಹುದು, 10ರಿಂದ ಇಷ್ಟು ಬೇಕಾದ್ರೆ ಮುಂದಕ್ಕೆ. ಸೊ ಪ್ರತಿಯೊಬ್ರು ಪ್ರಾಂಪ್ಟ್ ಆಗಿ ಅವರ ತೆಂಗಿನಕಾಯಿಗಳನ್ನ ಈ ಕಂಪನಿಗೆ ಹಾಕಿದ್ರೆ, ಮತ್ತೆ ಕಂಪನಿಯಿಂದಲೇ ಎಲ್ಲಾ ರಸಗೊಬ್ಬರಗಳನ್ನ ಏನು ಅಂದ್ರೆ ಹೇಳಿದ್ರೆ ಅದು ಡೈರೆಕ್ಟ್ ದಾದಾವಡು ಮಾಡಿದ ಎಂಜಿನ್ ಆವಡು ಮಂಡ ಕೆಲವು ಸರ್ತಿ ಈ ಪತ್ತನಂದ್ರೆ ಯಂತ್ರನು ನಂಗೆ ತಾರೆಗೆ ಏರ್ಸವನು ಅತ್ತನ ದಂಡ ಐಕ್ ತಾರದ ತೆಪ್ಪುನು ಪೊಡಿ ಮಲ್ಪುನಂಚಿನ ಕುಬ್ಬೇನು ಪೊಡಿ ಮಲ್ಪುನಂಚಿನ ಈ ಮರ ಮಲ್ಲ ಮಲ್ಲ ತಾರದ ಸಮೇತ ಪೊಡಿ ಮಲ್ಪುನಂಚಿನ ಐಕ್ ಕೂಡ ಪರಿಕರಬಹುದು.